ಇಳಕಲ್ಲಿನ ಶಿಲೆಯಲ್ಲಿ ತಿಂಗಳ ಬೆಳಕಿನಲ್ಲಿ ಭವ್ಯವಾದಂತಹ ಗೋಪುರ ಎದ್ದು ನಿಲ್ತಾ ಇರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಆತ್ಮೀಯ ಭಗವದ್ ಭಕ್ತರಿಗೆ ನನ್ನ ಸಪ್ರೇಮ ವಂದನೆಗಳು. ನಾನು ಕಾಪು ಮಾರಿಗುಡಿಯ ಇವತ್ತಿನ ಕೆಲಸ ಏನು ನಡೆದಿದೆ ಅದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಅದ್ಭುತವಾದಂಥ ಒಂದು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂಥ ಕೆಲಸವನ್ನು ಕಾಪು ಹೊಸ ಮಾರಿಗುಡಿಯ ಜೀರ್ಣೋದ್ಧಾರ ಸಮಿತಿ ಮಾಡಿದೆ. ದೇವಾಲಯಗಳು 1000 ನಿರ್ಮಾಣ ಆಗ್ತಾ ಇವೆ. ಎಲ್ಲವೂ ಕೂಡ ಒಂದು ರೀತಿ ನೋಡಿದರೆ ಮತ್ತೊಂದು ಯಾವುದೇ ವ್ಯತ್ಯಾಸಗಳನ್ನು ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ಆಯಾಯ ಅವರವರ ವ್ಯಾಪ್ತಿಗೆ ತಕ್ಕ ಹಾಗೆ ಮಂದಿರಗಳನ್ನು ನಿರ್ಮಿಸ್ಕೊಳ್ತಾ ಇದ್ದಾರೆ. ಆದರೆ ಕಾಪು ಹೊಸ ಮಾರಿಗುಡಿಯ ಈ ಕೆಲಸವನ್ನು ನೀವು ನೋಡಬೇಕು. ನಿಮಗೆ ಯಾರೋ ಗಂಗೈಕೊಂಡ ಚೋಳ, ಕರಿಕಾಲ ಚೋಳ ಇವರೆಲ್ಲರೂ ಮಾಡಿದರು ಆ ಕಾಲದಲ್ಲಿ ಅಂತ ಹೇಳ್ತಾರಲ್ಲ, ಆ ರೀತಿಯ ದೇವಾಲಯದ ಕೆಲಸ ಇದು. ಎಲ್ಲೋ ಇಳಕಲ್ಲಿನ ಕಲ್ಲನ್ನು ತಂದು ಅದನ್ನು ಕರಾವಳಿಯ ನೆಲದಲ್ಲಿ ಈ ರೀತಿಯಾಗಿ ಕುಸುರಿ ಕೆತ್ತನೆಯಿಂದ ಅಲಂಕಾರಗೊಳಿಸಿ ಇದನ್ನು ತಂದು ಕಡಿದು ನಿಲ್ಲಿಸಿರುವಂಥದ್ದು ಏನಿದೆ, ಇದು ಬಹುಶಃ 21ನೇ ಶತಮಾನದ ಒಂದು ಅದ್ಭುತ ಅಂತ ನಾನು ಹೇಳ್ತೇನೆ. ಯಾಕಂದರೆ ಕರಾವಳಿಯಲ್ಲಿ ಈ ರೀತಿಯ ಬೃಹದೀಶ್ವರ ದೇವಾಲಯವನ್ನು ನೋಡಿದಂಥ ನೆನಪು ನಿಮಗಾಗ್ಬೋದು. ಆ ರೀತಿಯ ಅದ್ಭುತವಾದಂಥ ಒಂದು ಶಿಲ್ಪಕಲಾ ವೈಭವವನ್ನು ನೀವಿಲ್ಲಿ ಗಮನಿಸ್ಬೋದು. ಇನ್ನು ಇದರ ಏನು ಕೋಷ್ಟಗಳಿವೆ, ಕಟಿಪಂಜರಗಳು, ಇದರಲ್ಲೆಲ್ಲ ಬೇರೆ ಬೇರೆ ಇನ್ನು ಶಿಲ್ಪಗಳು, ವಿಗ್ರಹಗಳು ಬರುವುದಿದೆ ಅಂತೆ. ಅದೆಲ್ಲ ಬಂದರೆ ಇದರ ಸೌಂದರ್ಯವನ್ನು ವರ್ಣಿಸೋದಕ್ಕೆ ಶಬ್ದಗಳೇ ಸಾಕಾಗುವುದಿಲ್ಲ. ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನಲ್ಲಿ ಮಾತನಾಡ್ತಾ ಇರಬೇಕಿದ್ರೆ ಹೇಳಿದರು, ಕರಾವಳಿಯಲ್ಲಿ ಮಾರಿ ಆರಾಧನೆಯ ಹಿನ್ನೆಲೆಯ ಬಗ್ಗೆ ಹೇಳಿ ಅಂತ. ಕರಾವಳಿಯನ್ನು ಪ್ರಭಾವಿಸಿದಂಥ ಜೈನ ಅರಸರಿರ್ಬೋದು, ಅಳುಪರಿರ್ಬೋದು, ಇವರೆಲ್ಲರ ನಂತರ ನಮ್ಮನ್ನು ಅತಿ ಹೆಚ್ಚು ಪ್ರಭಾವಿಸಿದವರು ಯಾರು ಕೇಳಿದ್ರೆ ಕೆಳದಿಯ ರಾಜವಂಶ. ಕೆಳದಿಯ ರಾಜವಂಶ 1499ರಲ್ಲಿ ಆರಂಭ ಆಗುತ್ತೆ. 1763ರಲ್ಲಿ ಅವರ ರಾಜವಂಶ ಮುಗಿದೋಯ್ತು. ಆದರೆ ಕರಾವಳಿಗೆ ಅವರು ಕೊಟ್ಟಂಥ ಭಾಳ ದೊಡ್ಡ ಕೊಡುಗೆ ಅಂದರೆ ನಮ್ಮ ಆರಾಧನಾ ಕ್ಷೇತ್ರಕ್ಕೆ ಬಂದಂಥ ಈ ಮಾರಿ ಆರಾಧನೆ. ಕರಾವಳಿಯಲ್ಲಿ ಇವತ್ತೆಷ್ಟು ಮಾರಿಗುಡಿಗಳು ಕಾಣ್ತಾ ಇವೆ, ಅದರಲ್ಲಿ ಭಾಳಷ್ಟು ಮಾರಿಗುಡಿಗಳು ಕೋಟೆಗೆ ಸಂಬಂಧಪಟ್ಟಂಥ ರಾಜ್ಯದ ಸಂರಕ್ಷಣೆಗೆ ಬೇಕಾಗಿ ರಾಜ್ಯದ ಸೈನ್ಯ ವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ, ಅದು ಬೈಲೂರು ಇರ್ಬೋದು, ಕಾರ್ಕಳ ಇರ್ಬೋದು, ಅಥವಾ ಉರ್ವ ಇರ್ಬೋದು, ಅಥವಾ ಇಲ್ಲಿ ಕಾಣ್ತಾ ಇರುವಂಥ ಈ ಕಾಪುವಿನ ಮಾರಿಗುಡಿ 1743ರಲ್ಲಿ ಬಸಪ್ಪ ನಾಯಕರಿಂದ ಇಲ್ಲಿ ಮನೋಹರಗಡ ಅನ್ನುವಂಥ ಕೋಟೆ ನಿರ್ಮಾಣ ಆಯಿತು. ಆತ ತನ್ನ ಸೇನೆಯನ್ನು ನಿಲ್ಲಿಸೋದಕ್ಕೆ ಇಲ್ಲೇ ಮಲ್ಲಾರಿನಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಆ ಕೋಟೆ ಸೈನ್ಯ ನಿಂತ ನಂತರ ಆ ಸೈನ್ಯದವರ ಆರಾಧನಾ ಮೂರ್ತಿಯಾಗಿ ಮಾರಿ ಶಕ್ತಿ ದೇವತೆ ಅಲ್ಲಿ ಇರಲೇಬೇಕು. ಹಾಗಾಗಿ ಹವಲ್ದಾರ ವಂಶದವರು, ರಣವೀರರು, ಹೀಗೆ ಕುರುಬರು, ಬೇರೆ ಬೇರೆ ಘಟ್ಟದ ಮೇಲಿನ ಅನೇಕ ಮನೆತನಗಳು, ಕೆಲವು ಜನಾಂಗದ ಜನರು ಇಲ್ಲಿ ಬಂದು ನೆಲೆಗೊಳ್ಳುತ್ತಾರೆ. ಆ ಕೆಳದಿಯವರ ಆಡಳಿತವನ್ನು ಸುಲಲಿತಗೊಳಿಸೋದಕ್ಕೆ ಅವರು ಶ್ರಮವನ್ನು ಪಡ್ತಾರೆ. 1499ರಲ್ಲಿ 2 ಘಟನೆಗಳು ನಡೆಯಿತು. ಒಂದು, ಪೋರ್ಚುಗೀಸರು ಕಲ್ಲಿಕೋಟೆಯನ್ನು ತಲುಪ್ತಾರೆ. ಇಡೀ ದಕ್ಷಿಣ ಭಾರತವನ್ನು ಪ್ರಭಾವಿಸುವ ರೀತಿಯಲ್ಲಿ ಐರೋಪ್ಯ ಶಕ್ತಿಗಳು ನಮ್ಮಲ್ಲಿ ಬಂದು ಒಂದು ರೀತಿಯಲ್ಲಿ ಸ್ಪರ್ಧೆಗೆ ಬಿದ್ದು ನಮ್ಮ ಬಂದರುಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಹಪಹಪಿಯನ್ನು ಅವರು ತೋರಿಸ್ತಾರೆ. ಅದೇ ವೇಳೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಚೌಡಪ್ಪ ನಾಯಕ 1499ರಲ್ಲಿ ತನ್ನ ರಾಜವಂಶವನ್ನು ಆರಂಭ ಮಾಡಿದರು. ಕೆಳದಿಯಲ್ಲಿ ಆರಂಭಗೊಂಡಂಥ ಆ ಕೆಳದಿಯ ಚೌಡಪ್ಪ ನಾಯಕನ ರಾಜವಂಶ ತನ್ನ ನಾಗಮುರಿ ಕತ್ತಿಯ ಜೊತೆಗೆ ಉಚ್ಚಂಗಿ ದೇವಿಯ ಆರಾಧನೆಯನ್ನು ಮಾಡ್ತಾ ಇಡೀ ಕರಾವಳಿ ಸೇರಿದ ಹಾಗೆ ಮಲೆನಾಡಿನ ಅನೇಕ ಭೂಪ್ರದೇಶಗಳನ್ನು ಗೆದ್ದು ಒಂದು ಸ್ವತಂತ್ರವಾದಂಥ ತಮ್ಮದೇ ಆದಂಥ ಒಂದು ರಾಜ್ಯವನ್ನು ಅವರು ಆರಂಭ ಮಾಡಿದರು. ವಿಜಯನಗರ ಪತನ ಆದ ಬಳಿಕ 1565ರ ಬಳಿಕ ಅವರು ಸ್ವತಂತ್ರಗೊಂಡರು. ಆದರೆ ಅದಕ್ಕಿಂತ ಮೊದಲು ಅವರು ವಿಜಯನಗರದ ಅಧೀನ ಅರಸರಾಗಿ ಇಲ್ಲೆಲ್ಲ ಕಡೆಗಳಲ್ಲಿ ಆಳ್ವಿಕೆಯನ್ನು ಮಾಡಿದರು. ಶಿವಪ್ಪ ನಾಯಕ ನೀಲೇಶ್ವರದಲ್ಲಿ ವಿಜಯ ಸ್ತಂಭವನ್ನು ನೆಡ್ತಾನೆ. ಇಡೀ ಕರಾವಳಿಯಲ್ಲಿ ಹೊಸ ತೆರಿಗೆ ಪದ್ಧತಿಯನ್ನು ಆರಂಭ ಮಾಡಿದ. ಕಂಡುಗ ಅನ್ನುವಂಥ ಶಬ್ದ ನಮ್ಮ ತುಳುವರಿಗೆ ಪರಿಚಯ ಆಯಿತು. ಅದರ ಜೊತೆಗೆ ಶಿವಪ್ಪ ನಾಯಕನ ಕಿಸ್ತು, ನಾವು ಹಿರಿಯರ ಬಾಯಲ್ಲಿ ಕೇಳಿದ್ವಿ, ನಾವು ಕಿಸ್ತನ್ನು ಕಟ್ತಾ ಇದ್ವಿ ಅಂತ. ಅದನ್ನು ಆರಂಭ ಮಾಡಿದವನು ಶಿವಪ್ಪ ನಾಯಕ, ಬಸಪ್ಪ ನಾಯಕ, ವೆಂಕಟಪ್ಪ ನಾಯಕ, ರಾಣಿ ಕೆಳದಿಯ ಚೆನ್ನಮ್ಮಾಜಿ, ಕೊನೆಯ ರಾಣಿಯಾಗಿ ಒಬ್ಬಳು ದುರಂತ ನಾಯಕಿಯಾಗಿ ಕೆಳದಿಯ ರಾಜವಂಶದಲ್ಲಿ ಕಳೆದು ಹೋದಂಥ ರಾಣಿ ವೀರಮ್ಮಾಜಿ, ಇವರೆಲ್ಲರೂ ಕೂಡ ಕರಾವಳಿಯನ್ನು ಅನೇಕ ರೀತಿಯಲ್ಲಿ ಪ್ರಭಾವಿಸಿದ್ದಾರೆ. ಅವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಈ ಕರಾವಳಿಯ ಮಾರಿಯ ಆರಾಧನೆ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಮಾರಿಯ ಆರಾಧನೆಯನ್ನು ದೈವಗಳ ಕ್ಷೇತ್ರಗಳಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ನಾವು ಕೊಡಮಣಿತ ಇರ್ಬೋದು, ಪಿಲ್ಚಂಡಿ ಇರ್ಬೋದು, ಬಬ್ಬು ಇರ್ಬೋದು, ಈ ರೀತಿಯ ದೈವಗಳು ತಮ್ಮ ಊರಿಗೆ ಬರುವಂಥ ಕೆಟ್ಟ ಶಕ್ತಿಗಳನ್ನು ಬೆಳಗಿನ ಜಾವದಲ್ಲಿ ಆ ಶಕ್ತಿಗಳನ್ನೆಲ್ಲ
ಊರಿಂದ ಓಡಿಸುವಂಥ ಕೆಲಸವನ್ನು ಆ ದೈವಗಳು ಮಾಡ್ತಾ ಇದ್ವು. ಆನಂತರ ಕರಾವಳಿಯಲ್ಲಿ ಮಾರಿ ಆರಾಧನೆ ಆರಂಭ ಆದ ಬಳಿಕ ಮಾರಿ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಮಾರಿಯ ಆರಾಧನೆ ನಡೀತಾ ಇತ್ತು ಅಲ್ಲೂ ಕೂಡ ಈ ಆಚರಣೆ ಆರಂಭ ಆಯಿತು. ಮೊನ್ನೆ ನಾನು ಹೀಗೆ ಪ್ರವಾಸದಲ್ಲಿರುವಾಗ ದಾವಣಗೆರೆಯಲ್ಲಿ ಒಂದು ಉಚ್ಚಂಗಿ ದುರ್ಗ ಅನ್ನುವಂಥ ಒಂದು ಪ್ರದೇಶ ಇದೆ. ಉನ್ನತವಾದಂಥ ದುರ್ಗ. ಆ ಉಚ್ಚಂಗಿ ದುರ್ಗವನ್ನು ಕಟ್ಟಿದವರು ಅಲ್ಲಿಯ ಪಾಳೆಗಾರರು ಕಟ್ಟಿದ್ದಾರೆ. ಆ 100 ಅಡಿ ಎತ್ತರದಲ್ಲಿರುವಂಥ ಆ ಗುಡ್ಡದ ಮೇಲೆ ಉಚ್ಚಂಗಿಯ ಸಾನ್ನಿಧ್ಯ ಇದೆ. ಕರಾವಳಿಯಲ್ಲಿರುವಂಥ ಎಲ್ಲ ಮಾರಿ ಆರಾಧನಾ ಕ್ಷೇತ್ರಗಳಲ್ಲೂ ಕೂಡ ಪ್ರಧಾನವಾದಂಥ ಆರಾಧನೆ ಇರುವಂಥದ್ದು ಉಚ್ಚಂಗಿ ಆರಾಧನೆ. ಇತ್ತೀಚೆಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು, ಆದರೆ ಇಲ್ಲಿ ಪ್ರಧಾನವಾಗಿರುವವಳು ಯಾರು ಕೇಳಿದ್ರೆ ಉಚ್ಚಂಗಿ. ಆ ಉಚ್ಚಂಗಿಯ ಆರಾಧನೆಯನ್ನು ನೋಡಬೇಕು ಅಂತ ಅಲ್ಲಿ ಹೋದಾಗ ಅವ್ರು ಹೇಳಿದರು, ಗುಡ್ಡದಿಂದ ಆ ಬೆಟ್ಟದ ದುರ್ಗದ ತುದಿಯಿಂದ ಅವಳು ಕೆಲವು ವರ್ಷಗಳು ಅಂದರೆ 3-4 ವರ್ಷಗಳಿಗೊಮ್ಮೆ ಕೆಳಗಿಳಿದು ಬರ್ತಾಳೆ. ಅಲ್ಲಿ ಅವಳ ಗದ್ದಿಗೆ ಏಳಬೇಕಿದ್ರೆ ಒಂದು ಕೋಣವನ್ನು ಕಡಿತಾರೆ. ಆ ಕೋಣವನ್ನು ಕಡಿದಾಗ ಅದರ ರಕ್ತ ಎಲ್ಲಿವರೆಗೆ ಹರಿಯುತ್ತದೋ ಅಲ್ಲಿವರೆಗೆ ತಾಯಿ ಬಂದು ನಿಲ್ತಾಳೆ. ಮತ್ತೊಂದು ಕೋಣವನ್ನು ಕಡಿತಾರೆ. ಈ ರೀತಿಯಾಗಿ ಆ ಉಚ್ಚಂಗಿ ದುರ್ಗದಿಂದ ತಾಯಿ ಕೆಳಗಿಳಿದು ಬರುವವರೆಗೆ ಸುಮಾರು 100 ಕೋಣಗಳನ್ನು ಕಡಿತಾರೆ. ಕಾಪು ಪ್ರದೇಶ ಇರ್ಬೋದು, ಕಾರ್ಕಳ ಇರ್ಬೋದು, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಆಚರಣೆ ಇತ್ತು. ಆದರೆ ಆ ನಂತರದ ದಿನಗಳಲ್ಲಿ ಅದೆಲ್ಲವೂ ಕೂಡ ಬದಲಾಗಿದೆ. ಒಂದಷ್ಟು ಸಾತ್ವಿಕವಾದಂಥ ಆಚರಣೆಗಳು ನಮ್ಮಲ್ಲಿ ನಡೀತಾ ಇದೆ. ಆದರೆ ನಮ್ಮ ಹಿಂದಿನ ಎಲ್ಲ ಪರಂಪರೆಯಲ್ಲಿ ಕೂಡ ಮಾರಿ ಆರಾಧನೆ ಅನ್ನುವಂಥದ್ದು ಅದು ಇಲ್ಲಿರುವಂಥ ಮೂಲ ಪರಂಪರೆಯ ಆರಾಧನೆಯ ಜೊತೆಗೆ ಮಿಳಿತಗೊಂಡು ದೈವಾರಾಧನೆ ಮತ್ತು ದೇವತಾರಾಧನೆಯ ಜೊತೆಗೆ ಮಾರಿ ಆರಾಧನೆ ಕೂಡ ಸೇರಿ ಒಂದು ಸಾಂಸ್ಕೃತಿಕವಾದಂಥ ಸಮ್ಮಿಳಿತವನ್ನು ನಾವಿಲ್ಲಿ ಕಾಣಬಹುದಿತ್ತು. ಇವತ್ತು ಕೂಡ ಕಾಪುವಿನ ಈ ಮಾರಿಗುಡಿಗೆ ಸಂಬಂಧಪಟ್ಟಂಥ ದೈವಗಳಿವೆ, ಮುಗೆರ್ಕಳ ದೈವಗಳಿವೆ, ಅದಕ್ಕೆ ಸಂಬಂಧಪಟ್ಟಂಥ ಪಿಲಿಕೋಲ ನಡೆಯುತ್ತೆ. ಒಡೆಯ ಜನಾರ್ದನ ದೇವರಿಗೂ ಇದಕ್ಕೂ ಬಹಳ ಅವಿನಾಭಾವವಾದಂಥ ಸಂಬಂಧ ಇದೆ. ಮೂರು ಗುಡಿಯಲ್ಲಿ ಕುಳಿತು ಊರನ್ನು ಸಲಹುವಂಥ ತಾಯಿ ಕಾಪುವಿನ ಮಾರಿಯಮ್ಮ. ನಾವು ಇದು ತಾಯಿಯ ಮಡಿಲು. ನಾವೆಲ್ಲೆಲ್ಲ ಮುಂಬೈ, ದುಬೈ ಎಲ್ಲೆಲ್ಲ ಕಡೆಗಳಲ್ಲಿ ಆಟ ಆಡಬಹುದು, ಆದರೆ ನಾವು ಕೊನೆಗೆ ದಣಿದು ಬಂದವರು ವಿಶ್ರಾಂತಿಯನ್ನು ಪಡೀಬೇಕು. ನಮಗೆ ಸ್ವಲ್ಪ ನೆಮ್ಮದಿ ಅಂತ ಸಿಗಬೇಕಿದ್ರೆ ಅದು ಈ ತಾಯಿಯ ನಡೆಯಲ್ಲಿ. ಆ ರೀತಿಯ ತಾಯಿಯ ಒಂದು ಭವ್ಯವಾದಂಥ ಗುಡಿಯ ಕೆಲಸಗಳು ನಡೀತಾ ಇದೆ. ತಾವೆಲ್ಲರೂ ಕೂಡ ಬನ್ನಿ. ಒಂದು ಅದ್ಭುತವಾದಂಥ ಇತಿಹಾಸ ನಮ್ಮ ನೆಲಕ್ಕಿದೆ, ನಮ್ಮ ಕ್ಷೇತ್ರಕ್ಕಿದೆ. ಆ ಕ್ಷೇತ್ರದಲ್ಲಿ ಇವತ್ತು ಇಳಕಲ್ಲಿನ ಶಿಲೆಯಲ್ಲಿ ತಿಂಗಳ ಬೆಳಕಿನಲ್ಲಿ ಭವ್ಯವಾದಂಥ ಗೋಪುರ ಎದ್ದು ನಿಲ್ತಾ ಇರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಕೆಳದಿ ಅರಸನ ಒಡನೆ ಬಂದಳು, ಕಡಲ ತಡಿಯಲ್ಲಿ ನಿಂದಳು, ನಂದಿ ಕೆರೆಯಲ್ಲಿ ನಿಂದು ಸ್ಥಳವಂದಿಗರ ಮನ ಸೆಳೆದಳು ಅಂತ ಹೇಳೋ ಹಾಗೆ ಆ ಸ್ಥಳವಂದಿಗರನ್ನು, ಆ ಊರಿನ ಜನರನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ಲಕ್ಷಾಂತರ ಸಂಖ್ಯೆಯ ಭಕ್ತರನ್ನು ಪೊರಿತಾ ಇರುವವಳು ಯಾರು ಕೇಳಿದರೆ ಅದು ಮಾರಿಯಮ್ಮ. ಆ ಮಾರಿಯಮ್ಮನ ಈ ಭವ್ಯವಾದಂಥ ಮಂದಿರದ ಕೆಲಸಕ್ಕೆ, ಈ ಗರ್ಭಗೃಹದ ಈ ಸುತ್ತಮುತ್ತಲು ನಡೀತಾ ಇರುವಂಥ ಎಲ್ಲ ಕೆಲಸಗಳಿಗೆ ತಮ್ಮದೇ ಆದಂಥ ಕಿಂಚಿತ್ತು ಕಾಣಿಕೆಯನ್ನು ಅರ್ಪಣೆ ಮಾಡಿ ಆ ತಾಯಿಯ ಅಗಾಧವಾದಂಥ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ.